ರಾಜ್ಯದಲ್ಲಿ ಬಿಟ್ಕಾಯಿನ್ ಹಗರಣದಲ್ಲಿ ಕಾಂಗ್ರೆಸ್ನವರ ಪಾತ್ರ ಇದೆ ಎಂದು ಮುಖ್ಯಮಂತ್ರಿ ಹೇಳಿಕೆ ಹಾಕಿದರೆ ಮುಖ್ಯಮಂತ್ರಿಗಳು ಹ್ಯಾಕ್ ಆಗಿರುವುದು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಯಾವುದೇ ಪ್ರಕರಣಗಳು ಸಮಗ್ರ ತನಿಖೆಯಾಗಿದೆ, ಆದರೆ ಇದೀಗ ಯಾವುದೇ ತನಿಖೆ ಸಮರ್ಪಕವಾಗಿ ಆಗುತ್ತಿಲ್ಲ. ಕಾಂಗ್ರೆಸ್ ಅಧಿಕಾರದ ವೇಳೆ 8 ಪ್ರಕರಣಗಳ ಸಿಬಿಐ ತನಿಖೆ ನಡೆಸಿತ್ತು. ಕೇಂದ್ರ ಸರ್ಕಾರದಿಂದ ಕೆಲವು ವೆಬ್ಸೈಟ್ಗಳು ಹ್ಯಾಕ್, ಇದು ಗಂಭೀರ ವಿಚಾರವಾಗಿದೆ. ಜನ್ಧನ್ ಖಾತೆ ಹ್ಯಾಕ್, ಪಿಂಚಣಿ ಯೋಜನೆ, ಗ್ಯಾಸ್ ಸಬ್ಸಿಡಿ ಹ್ಯಾಕ್, ಬ್ಯಾಂಕ್ ವಹಿವಾಟು ಹ್ಯಾಕ್, ಇದನ್ನು ನಿರ್ಲಕ್ಷ್ಯ ಮಾಡಿ ಎಂದರೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಣ ಎಂಬುವುದು. ಈ ಬಗ್ಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮಾತನಾಡುತ್ತಿಲ್ಲ ಎಂದು ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾಜಿ ಸಚಿವ ರಮಾನಾಥ್ ರೈ ಕಿಡಿಕಾರಿದ್ದಾರೆ. ವೆಬ್ಸೈಟ್ಗಳು ಇದು ಗಂಭೀರವಾದಂತ ವಿಷಯ. ವೆಬ್ಸೈಟ್ ನಲ್ಲಿ ಕೇಂದ್ರ ಸರ್ಕಾರದ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರ್ತಕ್ಕಂಥ, ಜನ್ಧನ್ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ, ಪಿಂಚಣಿ ಯೋಜನೆಯ ಸಬ್ಸಿಡಿ, ಗ್ಯಾಸ್ ಸಬ್ಸಿಡಿ, ಇದನ್ನು ಕೂಡ ಹ್ಯಾಕ್ ಮಾಡಲಾಗಿದೆ. ಬಡವರಿಗೆ ಕೊಡ್ತಕ್ಕಂಥ ಪಿಂಚಣಿ ಅದರಲ್ಲೂ ಹ್ಯಾಕ್ ಮಾಡಲಾಗಿದೆ. ಸ್ವಲ್ಪ ಹಣ ಅದು ಗೊತ್ತಾಗುದಿಲ್ಲ. ಗ್ಯಾಸ್ ಸಬ್ಸಿಡಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಬ್ಯಾಂಕ್ ಅಕೌಂಟ್ ಡಿಜಿಟಲ್ ವಹಿವಾಟು ಹ್ಯಾಕ್ ಮಾಡಲಾಗಿದೆ. ನಾವು ವಿಶ್ವಾಸ ಬ್ಯಾಂಕ್ ಅಲ್ಲಿ ಇರುವಂತಹ ಹಣ ನಮಗೆ ಕೇಂದ್ರ ಸರ್ಕಾರದ ಕೆಲವು ವೆಬ್ಸೈಟ್ಗಳು, ಇದು ಗಂಭೀರವಾದಂತ ವಿಷಯ. ವೆಬ್ಸೈಟ್ ನಲ್ಲಿ ಕೇಂದ್ರ ಸರ್ಕಾರದ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರ್ತಕ್ಕಂಥ, ಜನ್ಧನ್ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ,